ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಪ್ರತಿನಿತ್ಯ ನಾವು ಪ್ರಾಮಿಸ್ ಮಾಡಿದ ರೀತಿಯಲ್ಲಿ ನಿಮಗೂ ಕೂಡ ಹೊಸ ರುಚಿಗಳನ್ನು ಹೇಳ್ಕೊಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಬೇರೆ ಬೇರೆ ಪ್ರಾಂತ್ಯದ, ಬೇರೆ ಬೇರೆ ರಾಜ್ಯದ, ಹಾಗೆ ಇಲ್ಲಿ ಕೂಡ ದಕ್ಷಿಣ ಕನ್ನಡದಲ್ಲಿ ಬೇರೆ ರೀತಿಯಾದಂಥ ಅಡುಗೆ ಆದರೆ ಉತ್ತರ ಕರ್ನಾಟಕದಲ್ಲಿ ಬೇರೆ ರೀತಿಯಾದಂಥ ಅಡುಗೆ, ಹಾಗೆಯೇ ಉತ್ತರ ಭಾರತದಲ್ಲಿಯೂ ಕೂಡ ವಿಭಿನ್ನ ಶೈಲಿಯ ಅಡುಗೆಗಳನ್ನು ತಯಾರಿಸ್ತಾರೆ. ಈ ಎಲ್ಲ ಸಂಗಮವಾಗಿ ನಾವಿಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ಪ್ರತಿನಿತ್ಯವೂ ಕೂಡ ವಿಭಿನ್ನ ರೀತಿಯಾದಂಥ ಖಾದ್ಯಗಳು ನಾವು ನಿಮಗೆ ಹೇಳ್ಕೊಡ್ತಾನೆ ಇದ್ದೀವಿ. ಇವತ್ತಿನ ಈ ಸಂಚಿಕೆಯಲ್ಲಿ ಶ್ರೀಮತಿ ರಾಜೇಶ್ವರಿ ಆಚಾರ್ಯ ಅವರು ನಮಗೆ ಎಲ್ಲಿಯ ಅಡುಗೆಯನ್ನು ಹೇಳ್ಕೊಡ್ತಾರೆ ಅಂತ ಬನ್ನಿ ಅವ್ರನ್ನೇ ಕೇಳೋಣ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಎಸ್ ಮೇಡಮ್, ನೀವು ಇವತ್ತು ಎಲ್ಲಿಯ ಅಡುಗೆಯನ್ನು ಹೇಳ್ಕೊಡ್ತಾ ಇದ್ದೀರಿ ನಮಗೆ? ಇದು ನಾರ್ತ್ ಕರ್ನಾಟಕ ಸೈಡಲ್ಲಿ ಮಾಡ್ತಾರೆ. ನಾರ್ತ್ ಕರ್ನಾಟಕ ಸೈಡಿಂದ ಮಾಡ್ತಾರೆ, ಈಗ ಎಲ್ಲ ಕಡೆ ಎಲ್ಲ ಕಡೆಯಲ್ಲೂ ಕೂಡ ಮಾಡ್ತಾರೆ. ನಮ್ಮ ಅಡುಗೆ ಮನೆಯಲ್ಲಿ ಅಂತೂ ಉತ್ತರ ಕರ್ನಾಟಕದ ರೆಸಿಪೀಸ್ ಎಷ್ಟು ಗೊತ್ತಾಗಿದೆ ಅಂತ ಹೇಳಿದ್ರೆ, ಸೊ ನೀವು ಯಾವುದೇ ಹೇಳಿ ಇದು ಕೇಳಿದ್ದೀನಿ, ಇದು ಮಾಡಿದ್ದೀವಿ, ಒಮ್ಮೆ ಆದರೂ ಮಾಡಿದ್ದೀವಿ ಅಂತ ಹೇಳಿ. ಸೊ ನೀವು ಯಾವ ಅಡುಗೆ ಮಾಡ್ತಾ ಇದ್ದೀರಿ ಅದು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಜ್ವಾರಿ ಮಸಾಲಾ ರೊಟ್ಟಿ. ಜ್ವಾರಿ ಮಸಾಲಾ ರೊಟ್ಟಿ ಇದು ಫಸ್ಟ್ ಟೈಮ್. ಅಂದ್ರೆ ಈ ಜುಣ್ಕ ಇದೆಲ್ಲ ತುಂಬಾ ಮಾಡಿದ್ದಾರೆ. ಸೊ ಅಂದ್ರೆ ಆ ಟೇಸ್ಟ್ ನಮ್ಗೆ ಈಗ ಗೊತ್ತಾಗಿದೆ. ಜುಣ್ಕ ಅಂದ್ರೆ ಮೊದಲು ಕೇಳುವಾಗ ಒಳ್ಳೆ ಜುಮ್ಕಾ ತರ ಕೇಳ್ತಾ ಇತ್ತು. ಸೊ ಈಗ ಅದು ಕೂಡ ಈಗ ಅದು ಒಂದು ರೀತಿಯಾದಂತ ಸ್ವಾದಿಷ್ಟಭರಿತ ಖಾದ್ಯ ಅಂತ ಗೊತ್ತಾಗಿದೆ. ಸೊ ಈಗ ಜ್ವಾರಿ ಮಸಾಲಾ ರೊಟ್ಟಿ, ಇದು ಜೋಳದಿಂದ ಮಾಡುವಂತದ? ಜ್ವಾರಿ ಆಟ, ಜ್ವಾರಿ ಆಟ, ಸ್ವಲ್ಪ ರಾಗಿ ಇದೆಲ್ಲ ಬೇರೆ ಇಂಗ್ರೀಡಿಯೆಂಟ್ಸ್. ನೋಡೋಣ ಯಾಕೆ ಅಷ್ಟೊಂದು ಸಸ್ಪೆನ್ಸ್ ಅಲ್ವಾ. ಕಿಚನ್ಗೆ ಹೋಗಿ ಮಾಡೇ ಬೇಡ. ಓಕೆ, ಬನ್ನಿ ಕಿಚನ್. ಎಸ್ ರಾಜೇಶ್ವರಿ ಅವರು, ಈಗ ಫಸ್ಟ್ ಹಾಗಾದ್ರೆ ಜ್ವಾರಿ ಮಸಾಲಾ ರೊಟ್ಟಿ ಸೊ ಶುರು ಮಾಡೋಣ. ಸರಿ, ಹೇಗೆ? ಬೌಲ್ ತೆಕ್ಕೊಳ್ತಾ ಇರ್ತೇನೆ. ಬೌಲಿಗೆ ಫಸ್ಟ್ ಜ್ವಾರಿ ಆಟ ಹಾಕ್ಕೊಳ್ತೇನೆ. ಇದು 1 ಕಪ್ ತೆಕ್ಕೊಂಡಿದ್ದೇನೆ, ಎಲ್ಲ ಹಾಕ್ತೇನೆ. ಓಕೆ, ನಮ್ಗೀಗ ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಅದು ಜೋವಾರ್ ಅಂತ ಬರುತ್ತೆ, ಅದೇ ತಾನೆ ಜ್ವಾರಿ? ಓಕೆ ಓಕೆ. ನೆಕ್ಸ್ಟ್ ರಾಗಿ ಹಿಟ್ಟು, ಇದು ಒಂದು ಅರ್ಧ ಕಪ್. ಇದು ಮಿಕ್ಸ್ ಮಾಡಿಯೇ ಮಾಡಬೇಕಾ ಅಥವಾ ಬರೀ ಅದೇ ಒಂದು ಕಾಳಿದ್ದು ಸಾಕಾಗುತ್ತಾ? ಜ್ವಾರಿ ಒಂದೇ ಇದ್ರದ್ದು ಸಹ ಮಾಡ್ಬೋದು, ಮಾತ್ರ ಹಾಕಿದ್ರೆ ಸ್ವಲ್ಪ ಹೆಲ್ತಿ. ರಾಗಿ ಹಿಟ್ಟು ಸಹ. ಓಕೆ, ಇದು ಗೋಧಿ ಹಿಟ್ಟು, ಇದು ಬೈಂಡಿಂಗಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೀನಿ. ಈಗ ಜ್ವಾರಿ ರೊಟ್ಟಿದು ನಾನು ಕೇಳಿದ್ವಿ, ಯಾಕೆಂತ ಹೇಳಿದ್ರೆ ಅದರಲ್ಲಿ ಕೂಡ ಅಂಟು ಬರುತ್ತಲ್ಲ? ಬರುತ್ತೆ, ಆದ್ರೆ ಇದರಲ್ಲಿ ಬೈಂಡಿಂಗ್ ಸ್ವಲ್ಪ ಜಾಸ್ತಿ. ಗೋಧಿ ಹಿಟ್ಟಲ್ಲಿ ಇದರಲ್ಲಿ ಆದ್ರೆ 1 ಟೇಬಲ್ ಸ್ಪೂನ್ 2 ಟೇಬಲ್ ಸ್ಪೂನ್ ಹಾಕಿದ್ರೆ 1 ಕಪ್ಪಿಗೆ. ನೆಕ್ಸ್ಟ್ ತುರ್ದದ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಅದಕ್ಕೆ ಹಾಕೊಳ್ಳೋದಾ? ಇದಕ್ಕೆ ಫ್ರೈ ಆಗಿ. ಚಾಪ್ಡ್ ಕ್ಯಾಬೇಜ್, ಮತ್ತು ಗ್ರೇಟೆಡ್ ಜಿಂಜರ್, ಇದೊಂದು 1/4 ಟೇಬಲ್ ಸ್ಪೂನ್ ಹಾಕ್ತೇನೆ. ಚಾಪ್ಡ್ ಗ್ರೀನ್ ಚಿಲ್ಲಿ
ಖಾರಕ್ಕೆ ನಿಮ್ಗೆ ಸ್ಪೈಸಿ ಬೇಕಾ? ಹಾಕಿ. ಸೊ ಉತ್ತರ ಕರ್ನಾಟಕದಲ್ಲಿ ಖಾರ ಜಾಸ್ತಿ, ನಾನು ಕೂಡ ಸ್ವಲ್ಪ ಖಾರ ತಿಂತೀನಿ. ದಕ್ಷಿಣ ಕನ್ನಡದಲ್ಲಿ ಆದ್ರೂ ಕೂಡ ಖಾರ ಜಾಸ್ತಿ. ಈಗ ಚಾಪ್ಡ್ ಇದು ಹಾಕ್ತೀನಿ, ಆನಿಯನ್. ಸೊ ನೀವು ಬೇಸಿಕಲಿ ಎಲ್ಲಿರೋದು? ನಾನೀಗ ನವಿ ಮುಂಬೈ CBD. ಮುಂಬೈಯಲ್ಲಿರೋದು. ಹಾಗೆ ನೀವು ಸ್ವಲ್ಪ ಕನ್ನಡ ಮಾತಾಡುವಾಗ ಗೊತ್ತಾಗುತ್ತೆ ಸ್ವಲ್ಪ ನಾವು ಬಾಂಬೆ ಅವರು ಅಂತ, ಮುಂಬೈ ಅವರು ಅಂತ. ಇದು ಚಾಪ್ ಕೊರಿಯಂಡರ್ ಇದೆಲ್ಲ ಹಾಕ್ತಾ ಇದ್ದಾನೆ. ಈಗ ಮಸಾಲ ಎಲ್ಲ ಹಾಕ್ತೇನೆ. ಓಕೆ. ಸ್ವಲ್ಪ ಅರಶಿನ. ಸೊ ಅರಿಶಿನ ಪುಡಿ. ಹಾಂ. ಸ್ವಲ್ಪ ಇದು ರೋಸ್ಟೆಡ್ ಕ್ರಶ್ಡ್ ಜೀರಿಗೆ ರೋಸ್ಟ್ ಮಾಡಿ ಅದನ್ನ ಪೌಡರ್ ಮಾಡಿದ್ದೀರಿ. ಇದು ಗರಂ ಮಸಾಲ, ಅರುಣ ಗರಂ ಮಸಾಲ ಪುಡಿ. ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪಿಲ್ಲಾದ್ರೆ ಯಾವುದು ಕೂಡ ರುಚಿಸೋದಿಲ್ಲ ಅಲ್ವಾ? ಈಗ ಎಲ್ಲ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಬೇಕು. ಅದು ಮಿಕ್ಸ್ ಮಾಡ್ಕೊಳ್ತೀರಾ ಮತ್ತೆ ಹಾಕ್ಬೇಕಾ ಹೇಗೆ? ಇಲ್ಲ, ಈಗ ಒಮ್ಮೆ ಮಿಕ್ಸ್ ಮಾಡ್ತೇನೆ. ಸ್ವಲ್ಪ ಹಾಕ್ಲಾ? ಹಾಂ, ಸಾಕು. ಸ್ವಲ್ಪ ನೀರು ಹಾಕಿ, ಅಂದ್ರೆ ರೊಟ್ಟಿ ತಟ್ಲಿಕ್ಕೆ ಆಗುವಷ್ಟು ಹಾಲು. ಇದು ಲಟ್ಟಿಸ್ಕೊಳ್ಳೋದಲ್ಲ, ಬಾಳೆ ಎಲೆನಲ್ಲಿ ತಟ್ಟಿ ಹಾಕೋದು. ಇಲ್ಲಾದ್ರೆ ಬಾಳೆ ಎಲೆ ಇಲ್ಲಾದ್ರೆ ಬಟರ್ ಪೇಪರ್, ಇಲ್ಲಾದ್ರೆ ಮಸ್ಲಿನ್ ಕ್ಲೋತ್ ಇರ್ತದಲ್ಲ ಅದ್ರಲ್ಲಿ. ಸೊ ಮುಂಬೈಯಲ್ಲಿ ಆಕ್ಚುಲಿ ಫಾಸ್ಟ್ ಲೈಫ್ ಅಂತ ಹೇಳ್ತಾರೆ. ಇಲ್ಲೂ ಏನು ಕಮ್ಮಿ ಇಲ್ಲ, ಇಲ್ಲೂ ಕೂಡ ತೀರಾ ಫಾಸ್ಟ್ ಲೈಫ್ ಆಗಿದೆ. ಬಟ್ ಸ್ಟಿಲ್ ಕಂಪ್ಯಾರಿಟಿವ್ಲಿ ಮುಂಬೈಯಲ್ಲಿ ತುಂಬಾ ಫಾಸ್ಟ್ ಲೈಫ್. ಸೊ ನಿಮ್ಗೆ ನೀವು ಬಹುಶಃ ಮದ್ವೆ ಆದ ನಂತರ ಅಲ್ಲಿ ಹೋಗಿದ ಹೇಗೆ? ಮದ್ವೆ ಆದ ನಂತರ ಅಲ್ಲಿ. ಸೊ ಆವಾಗ ನಿಮ್ಗೆ ಒಮ್ಮೆಲೆ ಚೇಂಜಸ್ ಹೇಗೆ ಅನಿಸ್ತು? ಇಲ್ಲ, ಮನೇಲಿ ಅಂದ್ರೆ ನಾವೆಲ್ಲ ಅವರೆಲ್ಲ ಊರ್ನವರೇ, ಮ್ಯಾಂಗ್ಳೂರ್ನವರೇ. ಸೊ ಹೊರಗೆ ಮಾತ್ರ ಸ್ವಲ್ಪ ಕಷ್ಟ ಆಗ್ತಿತ್ತು, ಲ್ಯಾಂಗ್ವೇಜ್ ಪ್ರಾಬ್ಲಮ್. ಅದೇ ಹೇಳಿದ್ದು, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗುವಾಗ ಅಲ್ಲಿಗೆ ಹೊಂದ್ಕೊಳ್ಳೋದು ಕಷ್ಟ. ವೆದರ್ಗೆ ಸ್ವಲ್ಪ ವೆದರ್, ಅಲ್ಲಿ ಫಾಸ್ಟ್ ಲೈಫ್ ಅಷ್ಟೇ. ನೀವು ಕೂಡ ಫಾಸ್ಟ್ ಆಗಿ ಎಲ್ಲ ನಮ್ಗೆ ಊರಲ್ಲಿ ನಾವು ಹೇಗೆ ಮಾಡ್ತೇವೆ ಹಾಗೆ ಮಾಡ್ತಿದ್ದು, ಮನೇಲಿ ಅಡಿಗೆ ಎಲ್ಲ ಅದೇ. ಹೊರಗೆ ಲ್ಯಾಂಗ್ವೇಜ್ ಇದು ಮತ್ತೆ ಹಾಗೆ ನಮ್ಗೆ ಥರ್ಡ್ ಲ್ಯಾಂಗ್ವೇಜ್ ಹಿಂದೆ ಇತ್ತು, ಅಷ್ಟು ಕಷ್ಟ ಆಗ್ಲಿಲ್ಲ. ಬಟ್ ಓಕೆ. ಅದೇ ಹೇಳಿದಲ್ಲ, ನಾವು ದಕ್ಷಿಣ ಕನ್ನಡದವರು ಅಥವಾ ನಾವು ಇಲ್ಲಿ ಸೌತ್ ಇಂಡಿಯನ್ಸ್ ಎಲ್ಲೋದ್ರೂ ಹೊಂದ್ಕೊಳ್ತೀವಿ. ಬಿಕಾಸ್ ಯಾವುದೇ ಲ್ಯಾಂಗ್ವೇಜ್ ಕೇಳಿ ನಮಗ್ ಬರುತ್ತೆ ಅಲ್ವಾ, ಬೇಗ ಕಲ್ತ್ಕೊಳ್ತೇವೆ. ಈಗ ಒಂಚೂರು ನೀರು ಬೇಕಿಲ್ಲ. ಇದು ಕಲಸಿ ಇಟ್ಕೊಳ್ಬೇಕಾ ತಕ್ಷಣವೇ? ಇಲ್ಲ, ಕಲಸಿ ಒಂದು 10 ನಿಮಿಷ ಇಡ್ಬೇಕು, ಅಂದ್ರೆ ಎಲ್ಲ ಸೋಕಾಗಿ ಹಾಕ್ಬೇಕಾ? ಒಂಚೂರು ಹಾಕಿ ಸಾಕು. ಅದರಲ್ಲಿ ಆನಿಯನ್ ಹಾಕಿದಲ್ಲ, ಸ್ವಲ್ಪ ನೀರು ಬಿಡ್ತದೆ. ಹಾಗೆ ತುಂಬಾ ತೆಳು ಕಲಸೋದು ಬೇಡ, ಸ್ವಲ್ಪ ಗಟ್ಟಿ ಕಲಸಿ ತಟ್ಲಿಕ್ಕೆ ಆಗುವಷ್ಟು ಕಲಸಿ ಒಂದು 10 ನಿಮಿಷ ಇಟ್ಟರೆ ಸಾಕು. ಕಲಸಿದ್ರೆ ಸಾಕು, ಚಪಾತಿ ಹಿಟ್ಟಿನ ಅದಕ್ಕೆ ತಟ್ಟುವಾಗ ಸ್ವಲ್ಪ ಅಂದ್ರೆ ನಮ್ಗೆ ಗೊತ್ತಾಗ್ತದೆ ನೀರು ಬೇಕಾ ಜಾಸ್ತಿ ಅಂತ. ಹಾಗೆ ನೀರ್ ಹಾಕಿ ತಟ್ಕೊಳ್ಳುವ ಸ್ವಲ್ಪ ಅದು ಸ್ಪ್ರೆಡ್ ಆಗ್ಬೇಕಲ್ಲ. ಈ ಅಕ್ಕಿ ರೊಟ್ಟಿ ಎಲ್ಲ ತಟ್ತಾರೆ ಆ ರೀತಿಯಾಗಿ ಅದನ್ನ ಸ್ಪ್ರೆಡ್ ಮಾಡ್ತಾರೆ. ಆನಿಯನ್ ಇರ್ತದೆ, ಸ್ವಲ್ಪ ಮಾಯಿಶ್ಚರ್ ಆಗ್ತದೆ ಅದು, ತುಂಬಾ ಬೇಕಂತಿಲ್ಲ. ತಟ್ಟುವಾಗ ನಮ್ಗೆ ಬೇಕಾದಷ್ಟು. ನಾವು ಹಿಂದಿನ ದಿವಸ ಏನಾದ್ರೂ ಕಲಸಿ ಇಟ್ಕೊಂಡು ಮಾಡಿದ್ರು ಆಗ್ತದ ಅಥವಾ ಹೇಗೆ? ಮಾಡ್ಬೋದು, ಆನಿಯನ್ ಹಾಕದಿದ್ರೆ ಒಳ್ಳೇದು. ಅದ್ರದ್ದು ವಾಟರ್ ಕಂಟೆಂಟ್ ಬಿಡ್ತದೆ, ವಾಟರ್ ಕಂಟೆಂಟ್ ಬಿಡುತ್ತೆ, ಅದ್ರ ಒಂದು ಅಸಿಡಿಕ್ ಇದು ಕೂಡ ಇರುತ್ತೆ ಅಲ್ಲ. ಸೊ ಇನ್ನೊಂದು ರೆಡಿ ಮಾಡ್ಕೊಳ್ಬೋದಾ? ಸಾಕು ಅನ್ಸುತ್ತೆ. ಈಗ ಒಂದು ಬಾಳೆ ಎಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಬೇಕು. ನಮ್ಮ ಕಿಚನ್ ಅಲ್ಲಿ ನಾವು ಬಳಸುವಂತದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾಕೆ ಅಂತ ಹೇಳಿದ್ರೆ ಇದು ವಿಟಮಿನ್ ADE ಎನ್ರಿಚ್ಡ್ ಆಯಿಲ್ ಅಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸೊ ಯಾವ್ದು ಏಜ್ನವ್ರಿಗೂ ನೀವು ಏನಾದ್ರೂ ಡೀಪ್ ಫ್ರೈ ಮಾಡ್ಕೊಡ್ತೀನಿ ಏನಾದ್ರೂ ಅಂದ್ರೆ ಏಜ್ಡ್ ಅವ್ರಿಗೆ ಮಾಡ್ಕೊಡುವಾಗ ನಾವು ಸ್ವಲ್ಪ ಜಾಗ್ರತೆ ಮಾಡ್ತೀವಿ. ಬಟ್ ಇದರಲ್ಲಿ ನೀವು ಬಿಂದಾಸ್ ಆಗಿ ಮಾಡ್ಕೊಡ್ಬೋದು. ಯಾಕೆ ಅಂತ ಹೇಳಿದ್ರೆ ಕೊಲೆಸ್ಟ್ರಾಲ್ ಫ್ರೀ ಆಗಿದೆ. ಟ್ರೈ ಮಾಡಿ ಇದನ್ನ. ಸರಿ. ಇದಿಷ್ಟು ಒಂದು ಮುಷ್ಟಿ ಬರುವಷ್ಟು ಹಿಟ್ಟು ತಗೊಂಡಿದ್ದೇನೆ ನಾನು. ಅಂದ್ರೆ ಸೈಜ್ ನಿಮ್ಗೆ ಎಷ್ಟು? ತವ ಇಟ್ಕೊಂಡ್ಬಿಡ್ಲಾ? ತವ ಇಟ್ಟು ಬಿಸಿ ಮಾಡಿ. ಸೊ ಇದಕ್ಕೇನು ಆಯಿಲ್ ಹಾಕೊಳ್ಬೇಕಾ? ಸ್ವಲ್ಪ. ಹಾಗಾದ್ರೆ ಜಸ್ಟ್ ಹಾಗೆ ಸ್ಮೆಲ್ ಮಾಡಿ.
ಸೊ ಇದೇ ಎಣ್ಣೆಯನ್ನು ಸ್ಮೇರ್ ಮಾಡ್ಕೊಂಬಿಡೋಣ. ಸಾಕಲ್ಲ? ಹಾಂ ಸರ್. ಅದಕ್ಕೆ 2 ಕಣ್ಣು ಬೇರೆನಾ? ಕಣ್ಣು ಮೂಗು ಕಾಯ್ಲಿಕ್ಕೆ ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕೋದಾದ್ರೆ ಬೇಕಾಗಲಿ ಮಧ್ಯದಲ್ಲಿ ಬೇಯಲಿಕ್ಕೆ ಹಾಕ್ಬೇಕಾದ್ರೆ ಹಾಕಿ. ಬಿಸಿಯಾಗಿದೆ. ಸ್ವಲ್ಪ ಸ್ಲೋನಲ್ಲಿಡು, ಹೈಯಲ್ಲಿ ಬೇಡ, ಬೇಕಾಗಲಿ. ಸೊ ಅಷ್ಟೊತ್ತು ನೀವು ಇನ್ನೊಂದು ರೆಡಿ ಮಾಡ್ಕೊಳ್ಬೋದು. ಓಕೆ. ಸೊ ಇದು ಬಿಸಿ ಬಿಸಿ ತಿನ್ನೋದಕ್ಕೆ ಚೆನ್ನ ಅಥವಾ ಗ್ರೀನ್ ಚಟ್ನಿ ಒಟ್ಟಿಗೆ ಸ್ಪೈಸಿ ಗ್ರೀನ್ ಚಟ್ನಿ ಇದ್ರೆ ಅದರೊಟ್ಟಿಗೆ ಒಳ್ಳೇದಾಗ್ತದೆ. ಸೊ ಇದ್ರಲ್ಲೂ ಮಸಾಲ ಇದೆ ಅಂದ್ರೆ ಹಸಿಮೆಣಸು ಹಾಕಿದ್ದೀರಿ? ಹಾ ಹೌದೌದು. ತುಂಬಾ ಸ್ಪೈಸಿ ಅಲ್ಲ, ಸ್ವಲ್ಪ ಜ್ವಾರಿದು ಫ್ಲೇವರ್ ಬರುವ ಹಾಗೆ. ಓವರ್ ಡಾಮಿನೇಟ್ ಆಗ್ತದಿಲ್ಲ ಅದ್ರ ಮಸಾಲ ಜಾಸ್ತಿ ಹಾಕಿದ್ರೆ. ತಿರ್ಗ್ಸೋದಾ? ಹಾ. ಈ ಸೈಡ್ ಕೂಡ ಎಣ್ಣೆ ಹಾಕ್ಬೇಕಾ ಹೇಗೆ? ಹಾ, ಸ್ವಲ್ಪ ಹಾಕಿ. ಮತ್ತೆ ಅದನ್ನು ತಿನ್ಲಿಕ್ಕೆ ಕೊಡುವಾಗ, ಸರ್ವ್ ಮಾಡುವಾಗ ಬಟರ್ ಹಚ್ಚಿ ಕೊಡೋದು. ಬಟರ್ ಹಚ್ಬೋದು, ಇಲ್ಲಾಂದ್ರೆ ತುಪ್ಪನೂ ಹಚ್ಬೋದು. ಮಾಡ್ತೇನೆ ಡೈಲಿ ಒಂದೊಂದು ಎಂತಾದ್ರೂ ಹೀಗೆ ಮಾಡ್ತೇನೆ. ನಮ್ಮ ಮಗಳಿಗೆ ತುಂಬಾ ಇಷ್ಟ. ವೆರಿ ನೈಸ್. ಹಸ್ಬೆಂಡ್ಗೂ ತುಂಬಾ ಇಷ್ಟ, ನಮ್ಮ ಎಲ್ಲರಿಗೂ ಇಷ್ಟ ಆಯ್ತು. ನೀರ್ ಕೈಯಲ್ಲಿ ಯಾಕೆಂದ್ರೆ ಅದು ಸ್ವಲ್ಪ ಒಮ್ಮೆ ಕಾಯಿಸುವಾಗಿಲ್ಲದ್ರೆ ಒಡಿತದ, ಅದಕ್ಕೆ ಕ್ರಾಕ್ ಬೀಳ್ತದೆ. ತುಂಬಾ ದಪ್ಪ ಆಗಿರೋದ್ರಿಂದ ಸ್ವಲ್ಪ ಸಣ್ಣ ಉರಿ, ತುಂಬಾ ಹೈನಲ್ಲಿ ಇಡಬಾರ್ದು, ಅದಿಲ್ಲದ್ರೆ ಕಪ್ಪಾಗ್ತದೆ, ಅದು ಜಾಸ್ತಿ ಸರಿಯಾಗಿ ಬೇಯುವುದಿಲ್ಲ. ಈಗ ಜುವಾರಿ ರೊಟ್ಟಿ ನೀವು ಮಾಡ್ತಾ ಇದೀರಿ, ಇದು ಅದೇ ಫ್ಲಾರ್ ಅಂದ್ರೆ ಅದೇ ಹಿಟ್ಟನ್ನ ಬಳಸ್ಕೊಂಡು ಬೇರೆ ಏನಾದ್ರೂ ಯಾವ್ದಕ್ಕಾದ್ರೂ ಮಾಡೋದಕ್ಕೆ ಆಗತ್ತಾ? ಬರೀ ರೊಟ್ಟಿ ಮಾತ್ರವಾ ಅದರಿಂದ? ಇಲ್ಲ, ನನಗೆ ರೊಟ್ಟಿ ಮಾಡ್ತೇನೆ ನಾನು ಜುವಾರಿ ರೊಟ್ಟಿ. ನಾವು ಅಂದ್ರೆ ಇಲ್ಲಿ ದಕ್ಷಿಣದಲ್ಲಿ ಇದನ್ನು ಹೆಚ್ಚಾಗಿ ಬಳಸುದಿಲ್ಲ. ಉತ್ತರ ಕರ್ನಾಟಕ ನಾವು ಇಲ್ಲಿ ಚಪಾತಿ, ಅಕ್ಕಿ ರೊಟ್ಟಿ, ನೀರ್ ದೋಸೆ ಹಾಗೆಲ್ಲ ಜಾಸ್ತಿ. ಅಲ್ಲಿ ವಡಪಾವ್ ತುಂಬಾ ಫೇಮಸ್. ಪ್ರತಿ ನೀವು ಯಾವ ಗಲ್ಲಿಗೆ ಹೋದ್ರೆ ಸಹ ವಡಪಾವ್ ಅಲ್ಲಿ. ನೀವು ಮುಂಬೈದೇನಾದ್ರೂ ಡಿಶ್ ಮಾಡೋದಲ್ವಾ? ನಮ್ಗೆ ಮಹಾರಾಷ್ಟ್ರನ್ ಡಿಶ್ ಏನಾದ್ರೂ ಮಾಡಿ ತೋರಿಸ್ತಾ ಇದ್ರೆ. ನಾನು ಕಳೆದ ಸಲ ಬಂದಿದ್ದಾಗ ಫಸ್ಟ್ ಅದೇ ಮಾಡಿದ್ದೆ, ಪನ್ನೀರ್ ಬಟರ್ ಮಸಾಲಾ. ಸೊ ನೆಕ್ಸ್ಟ್ ಟೈಮ್ ಬರುವಾಗ ಥೇಟ್ ನಮಗೆ ಮಹಾರಾಷ್ಟ್ರನ್ ಡಿಶ್ ಮಾಡಿಕೊಡಿ. ಓಕೆ. ಈಗ ಆಗ್ತಾ ಬಂದಿದೆ. ಎಸ್. ಬಿಸಿ ಬಿಸಿ ತಿಂದ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಇರ್ತದಲ್ಲ, ಒಳ್ಳೇದಾಗ್ತದೆ. ತೆಗಿ. ಸೊ ಬಾಳೆ ಎಲೆಯಲ್ಲಿ ತಟ್ಟೆ ಹಾಕಿರೋದ್ರಿಂದ ಅದ್ರದ್ದು ಕೂಡ ಒಂದು ಫ್ಲೇವರ್ ಬರ್ತದೆ. ತೆಗೆಯುದಾ? ಬಿಸಿ ಬಿಸಿ ಜುವಾರಿ ರೊಟ್ಟಿ ರೆಡಿ. ಈಗ ಅದಕ್ಕೆ ಒಂಚೂರು ಬಟರ್ ಹಚ್ತೇನೆ. ಜುವಾರಿ ಮಸಾಲಾ ರೊಟ್ಟಿ. ಥ್ಯಾಂಕ್ ಯು ಸೋ ಮಚ್. ಬಟರ್ ಇಸ್ ಬೆಟರ್ ಮೈ ಡಿಯರ್, ಬಟ್ ಟೂ ಮಚ್ ಬಟರ್ ಇಸ್ ನಾಟ್ ಬೆಟರ್ ಮೈ ಡಿಯರ್. ಎಸ್, ಬಿಸಿ ಬಿಸಿಯಾಗಿರುವಂಥ ಜುವಾರಿ ಮಸಾಲಾ ರೊಟ್ಟಿ. ಹಾಹಾ, ಒಳ್ಳೆ ಘಮ ಬರ್ತಾ ಇದೆ. ಬಟರ್ ಅಂತೂ ತುಂಬ ಹಾಕಿ ಕೊಟ್ಟಿದ್ದಾರೆ. ಸೊ ಕ್ರಿಸ್ಪಿ ಆಗಿರುವಾಗಲೇ ತಿನ್ನಬೇಕು ಅಂತ ಹೇಳಿದ್ದಾರೆ. ಬಟ್ ಇದು ಹೇಗೆ ತಯಾರಿಸೋದು ಮತ್ತೊಮ್ಮೆ ನೀವು ನೋಡ್ಕೊಂಡು ಬನ್ನಿ. ಜುವಾರಿ ಮಸಾಲಾ ರೊಟ್ಟಿ ತಯಾರಿಸುವ ವಿಧಾನ. ಮೊದಲು 1 ಕಪ್ ಜುವಾರಿ ಹಿಟ್ಟಿಗೆ ಅರ್ಧ ಕಪ್ನಷ್ಟು ರಾಗಿ ಹಿಟ್ಟು, 2 ಚಮಚ ಗೋಧಿ ಹಿಟ್ಟು, ತುರಿದ ಕ್ಯಾರೆಟ್, ಕ್ಯಾಬೇಜ್ ತುರಿ, ಶುಂಠಿ, ಹಸಿಮೆಣಸು, ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು,
ಅರುಣ ಅರಿಶಿನ ಪುಡಿ, ಹುರಿದು ಪುಡಿ ಮಾಡಿದ ಜೀರಿಗೆ, ಅರುಣ ಗರಂ ಮಸಾಲ ಪುಡಿ, ರುಚಿಗೆ ಅನುಸಾರವಾಗಿ ಉಪ್ಪು, ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ನಾದಿಕೊಳ್ಳಿ. ಹಿಟ್ಟನ್ನು 10ರಿಂದ 15 ನಿಮಿಷ ನೆನೆಯಲು ಇಡಿ. ನಂತರ ಬಾಳೆ ಎಲೆಯ ಮೇಲೆ ಸ್ವಲ್ಪ ಎಣ್ಣೆ ಸವರಿ ಹಿಟ್ಟನ್ನು ತಟ್ಟಿ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಹಾಕಿ ರೊಟ್ಟಿಯನ್ನು ಕಾಯಿಸಿಕೊಳ್ಳಿ. ಈಗ ಬೆಣ್ಣೆ ಸವರಿದ ಬಿಸಿ ಬಿಸಿ ಜುವಾರಿ ಮಸಾಲ ರೊಟ್ಟಿ ತಯಾರಿ. ಬಿಸಿ ಇರುವಾಗಲೇ ಈಗಲೇ ತಿನ್ಬಿಡೋಣ ಅನ್ನಿಸ್ತಾ ಇದೆ. ಯಾಕೆಂತ ಹೇಳಿದರೆ ಅವ್ರು ಫಸ್ಟೇ ಹೇಳಿದರು ಬಿಸಿ ಬಿಸಿ ಆಗಿರುವಾಗಲೇ ತಿನ್ನಬೇಕು ಅಂತೇಳಿ. ಬಟ್ ನೆಕ್ಸ್ಟ್ ರೆಸಿಪಿ ಯಾವುದು, ಇದಕ್ಕೂ ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತಾ ಏನೋ ನಾನು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಸೊ ನೆಕ್ಸ್ಟ್ ರೆಸಿಪಿ ತಯಾರಿ ಮಾಡ್ತಾ ಇದ್ದಾರೆ. ಅಷ್ಟೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಸೊ ಒಂದಂತೂ ರೆಡಿ ಆಯಿತು, ಜುವಾರಿ ಮಸಾಲ ರೊಟ್ಟಿ. ಈಗ ಯಾವ ರೆಸಿಪಿ ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಯಾವ ರೆಸಿಪಿ ಹೇಳ್ಕೊಡ್ತಿದ್ದೀರಿ? ಕಾಲಿಫ್ಲವರ್ ಸಬ್ಜಿ. ಕಾಲಿಫ್ಲವರ್ ಸಬ್ಜಿ ಇದು ನಮ್ಮ ಜುವಾರಿ ಮಸಾಲ ರೊಟ್ಟಿಗೂ ಆಗುತ್ತಾ ಅಥವಾ ಬೇರೆ? ಇದು ಚಪಾತಿ ಜೊತೆ ಹಾಗೆ ತಿನ್ಲಿಕ್ಕೆ ಒಳ್ಳೆಯದು. ಸರಿ, ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ. ವಿಲ್ ಸ್ಟಾರ್ಟ್. ಹೇಗೆ? ಬಣಲೆ ಕಾವಲಿ. ಬಣಲೆನ ಕಾವಲಿನ ಮಸಾಲೆ ಮಾಡಬೇಕು ಅಂತ ಹೇಳಿದ್ರೆ ಬಣಲೆ ಬೇಕು. ಎಣ್ಣೆ. ಸೊ ಆಗ್ಲೇ ಹೇಳಿದಾಗೆ ಸಬ್ಜಿ ಮಾಡ್ಲಿಕ್ಕೆ ಆಗುವಷ್ಟು ಎಣ್ಣೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕು. ಜೀರಿಗೆ ಹಾಕ್ತಾನೆ. ಜೀರಿಗೆ ಸಿಡಿತಾ ಇದೆ. ಸಿಡಿದ ನಂತರ ಚಾಪ್ ಮಾಡಿದ್ದು ನೀರುಳ್ಳಿ, ಆನಿಯನ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿ. ಇದು ಚಪಾತಿ ರೋಟಿಗೆ ಮಾತ್ರವಾ ಅಥವಾ ಹೇಗೆ? ಅನ್ನ ಜೊತೆ ತಿನ್ಬೋದು. ಮೊಸರು ಅನ್ನ ಇದ್ರೆ, ಮೊಸರು ಅನ್ನ ಕಲ್ಸ್ಕೊಂಡು ತಿನ್ನೋದಾದ್ರೆ ಬದಿಗೆ ಸ್ವಲ್ಪ ಸಬ್ಜಿ ಒಳ್ಳೇದಾಗ್ತದೆ. ಸೊ ನೀವು ಅಲ್ಲಿ ಕೆಲಸಕ್ಕೆಲ್ಲ ಹೋಗುವಾಗ, ಈಗ ವರ್ಕ್ ಫ್ರಮ್ ಹೋಮ್ ಆರಾಮ್ಸೆ ಮನೆಯಲ್ಲೇ ಹೇಗೆ ಇದ್ರೂ ತೊಂದರೆ ಇಲ್ಲ. ಬಟ್ ಮೊದಲು ನೀವು ಆಫೀಸ್ಗೆ ಹೋಗಿ ಕೆಲಸ ಮಾಡುವ ನಿಮ್ಮ ದಿನಚರಿ ಹೇಗಾಗ್ತಾ ಇತ್ತು, ಹೇಗೆ ನಡೀತಾ ಇತ್ತು? ಬೆಳಿಗ್ಗೆ ಅದೇ ಬೇಗ ಇದು ಟಿಫಿನ್, ಆಮೇಲೆ ಬ್ರೇಕ್ಫಾಸ್ಟಿಗೆಲ್ಲ ಟಿಫ್ ಮಾಡಿ ಮತ್ತೆ ಅದನ್ನು 10 o'clock ಆಫೀಸ್ ಸ್ಟಾರ್ಟ್ ಆಗ್ತದೆ. ಟ್ರೈನಲ್ಲಿ ನನಗೆ ಅರೌಂಡ್ 45 minutes ಟ್ರಾವೆಲ್ ಮಾಡ್ಲಿಕ್ಕೆ ಇರ್ತದೆ. ಓ, 45 minutes. ಓಕೆ. ಸೊ ಮತ್ತೆ ಸಂಜೆ ಟ್ರೈನ್ಗೆ ಇದು ನಮ್ಮ ಮನೆಯಿಂದ 4 to 5 ಸ್ಟೇಷನ್ಸ್, ತುಂಬಾ ದೂರ ಇಲ್ಲ. ಅದೇ ಟ್ರೈನ್ ಚೇಂಜ್ ಮಾಡಿ ಹೋಗೋದಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗ್ತದೆ. ನಾವು ಬರೀ ಹೀಗೆ ನೋಡ್ತಾ ಇರುವ ಟಿವಿಯಲ್ಲಿ ನೋಡ್ತಾ ಇರುವಾಗಲೇ ನಮ್ಗೆ ಅನ್ಸುತ್ತೆ ಈ ಟ್ರೈನ್ ಒಳಗೆ ಹತ್ತುತ್ತಾರೆ ಹೇಗೆ, ಇಳಿತಾರೆ ಹೇಗೆ? ಅವರೇ ಹತ್ತಿಸ್ತಾರೆ, ಅವರೇ ಇಳಿಸ್ತಾರೆ. ನಿಂತ್ರಾಯ್ತು. ಮತ್ತೆ ನಮ್ದು ನ್ಯೂ ಬಾಂಬೆಲಿ ಅಷ್ಟು ರಶ್ ಇರಲ್ಲ. ಪ್ರಾಪರ್ ಬಾಂಬೆಲೆಲ್ಲ ತುಂಬಾ ರಶ್ ಇರ್ತದೆ. ಇದು ಕಂದು ಬಣ್ಣ ಬರೋವರೆಗೂ ಅದನ್ನ ಫ್ರೈ ಮಾಡ್ಕೊಳ್ಳೋದು. ಈಗ ಇದಕ್ಕೆ ಕಾಲಿಫ್ಲವರ್ ನಾನು ಫ್ಲೋರೆಟ್ಸ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ತೇನೆ. 2 ಪಾವ್. ಸ್ವಲ್ಪ ಅದರದ್ದು ಆ ಪಂಜೆಂಟ್ ಸ್ಮೆಲ್ ಇರ್ತದಲ್ಲ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಬೇಕು ಹೀಗೆ. ಸೊ ನೀವಿಲ್ಲಿ ಬರುವಾಗ ನಿಮಗೆ ನಿಮ್ಮ ತುಳುಗೆ ಆಗಲಿ ನೀವು ಮಾತಾಡೋ ಶೈಲಿಗೆ ಸೊ ಯಾರು ಏನು ಕಮೆಂಟ್ ಏನು ಮಾಡಲ್ವಾ? ಸ್ವಲ್ಪ ಅಂದರೆ ಹೇಗಿದ್ರು ಮುಂಬೈ ಅಂತ ಹೇಳಿದ್ರೆ ಅದರ ಒಂದು ಮಾತಾಡೋ ಸ್ಲ್ಯಾಂಗ್ ಇದೆ ಅಲ್ವಾ, ಚೇಂಜ್ ಆಗಿರುತ್ತೆ.
ಅವಾಗ ಏನು ಹೇಳೋದು ಇಲ್ಲ ಯಾರು ಹೇಳಿಲ್ಲ ಹಾಗೆ, ಆದ್ರೆ ಇವೆಲ್ಲ ಅಲ್ಲಿ ಆಕ್ಚುಲಿ ಪಾನಿ ಬರ್ತದಲ್ಲ ನಿಮ್ಗೆ, ಮುಟ್ಟ ಪಾನಿ ಹಾಗೆಲ್ಲ ಮಾತಾಡೋದಿಲ್ಲ. ಅರ್ಧ ಹಿಂದಿ ಅರ್ಧ ಅಂದ್ರೆ ಈಗ ನಾರ್ಮಲ್ ಮನೇಲಿ ಕನ್ನಡನೇ ಮಾತಾಡೋದು ನಾವು, ಹೊರಗೆ ಹಿಂದಿ ಮಾತಾಡ್ತೇವಲ್ಲ. ಸೊ ಕೆಲವೆಲ್ಲ ಈಗ ಆನಿಯನ್ಗೆ ನಾವು ಕಾಂದ ಹೇಳ್ತೇವೆ ಸಬ್ಜಿ ತರ್ಲಿಕ್ಕೆ ಹೋಗುವಾಗ, ಅಲ್ಲಿ ಅಂದ್ರೆ ಲೋಕಲ್ ಲ್ಯಾಂಗ್ವೇಜ್ ನಾವು ಮರಾಠಿ ಸ್ವಲ್ಪ ಇನ್ಕ್ಲೂಡ್ ಆಗ್ತದೆ ಇಲ್ಲಿ ಬರುವಾಗ. ಇದು ಟೊಮೆಟೊ ಒಂಚೂರು ಪ್ಯೂರಿ ಮಾಡಿ. ಓಕೆ, ಇದಕ್ಕೆ ಒಂದು ಟೊಮೆಟೊ ಮಾತ್ರವಾ? ಹಾ, ಟೊಮೆಟೊ ಅಂದ್ರೆ ಹಾಗೆ ಟೊಮೆಟೊ ಹಾಕಿದ್ರೆ ಅದು ಇದಾಗೋದಿಲ್ಲ, ಟೇಸ್ಟ್ ಆಗುತ್ತೆ. ಸೊ ಒಂದು ತುಂಡು ಟೊಮೆಟೊ ಸಿಗ್ತದಲ್ಲ ಹಾಗೆ, ಒಂದು ಟೊಮೆಟೊ ಸಾಕು. ಹಾ, ಒಂದು ಟೊಮೆಟೊ ಸಾಕು. ಸೊ ನಾವು ಎಷ್ಟು ಬೇಗ ಬೇಗ ಅಡುಗೆ ಮಾಡಬೇಕಂದ್ರೆ ಅಷ್ಟೇ ಈ ಇಂಥ ಎಕ್ವಿಪ್ಮೆಂಟ್ಸ್ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅವರ ಮಿಕ್ಸಿ ಜಾರ್ ಅಂಡ್ ಮಿಕ್ಸಿ, ಸೊ ಇದರಲ್ಲಿ ಬೇಗ ಗ್ರೈಂಡ್ ಆಗುತ್ತೆ. ಆ್ಯಂಡ್ ಇದು ನಿಮ್ಗೆ ಹೇಗೆ ಅಂತ ಹೇಳಿದ್ರೆ ಹ್ಯಾಂಡ್ ಫ್ರೀ ಆಗಿ ನೀವು ಯೂಸ್ ಬೇರೆ ಇಟ್ಟು ಕೆಲಸ ಮಾಡ್ಬೋದು. ಇದು ಲಾಕಿಂಗ್ ಸಿಸ್ಟಮ್ ಇದೆ, ಹಾಗಾಗಿ ಹ್ಯಾಂಡ್ ಫ್ರೀ ಇದು. ಸೊ ಈ ಒಂದು ಲಾಕಿಂಗ್ ಸಿಸ್ಟಮ್ ಇರೋದ್ರಿಂದ ಟೆನ್ಷನ್ ಫ್ರೀ ಆಗಿ ನೀವು ಒಬ್ಬರೇ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಆರಾಮ್ಸೆ ಮಾಡ್ಕೊಳ್ಬೋದು. ತಗೊಳ್ಳಿ, ಎಲ್ಲ ಹಾಕ್ತೀನಿ. ಚಾಪ್ ಮಾಡಿ ಹಾಕ್ಬೋದು, ಮಾತ್ರ ಅದು ತುಂಡು ತುಂಡು ಸಿಗ್ತದೆ, ಅದರೊಟ್ಟಿಗೆ ಬ್ಲೆಂಡ್ ಆದರೆ ಒಳ್ಳೇದಾಗ್ತದೆ. ಟೇಸ್ಟ್ ಸ್ವಲ್ಪ ಹುಳಿ ಹುಳಿ ಟೇಸ್ಟ್. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತೇನೆ, ಚೂರೇ ಸಾಕು, ತುಂಬ ಬೇಡ ಈಗ. ಓಕೆ. ಸೊ ಕೆಲವರು ಈ ಕಾಲಿಫ್ಲವರ್ ಯೂಸ್ ಮಾಡುವಾಗ ಸ್ವಲ್ಪ ಬಿಸಿನೀರೆಲ್ಲ ಹಾಕಿ ಅದೆಲ್ಲ ಮಾಡ್ತಾರೆ. ನೀವೀಗ ಇದು ಡೈರೆಕ್ಟ್ ಹಾಕೊಂಡಿದ್ದೀರಿ, ಡೈರೆಕ್ಟ್ ಹಾಕೊಂಡ್ರೆ ಸಾಕು? ಇಲ್ಲ, ಅಂದ್ರೆ ನಾನು ಬಿಸಿನೀರಲ್ಲಿ ಹಾಕಿ ಕ್ಲೀನ್ ಮಾಡಿ ಉಪ್ಪು ನೀರಲ್ಲಿ ಹಾಕಿ ಇದು ಮಾಡ್ತೇವಲ್ಲ. ಹೀಗೆ ಫ್ಲೋರೆಟ್ಸ್ನಾಗೆ ಕಟ್ ಮಾಡಿದ್ರೆ ಸ್ವಲ್ಪ ಸಬ್ಜಿ ನೋಡ್ಲಿಕ್ಕೆ ಸಹ ಚಂದ ಕಾಣ್ತದೆ, ಒಂದೊಂದೇ ಪೀಸ್ ಕೂಡ ಸಿಗುತ್ತೆ, ಮಕ್ಕಳಿಗೆ ಇಷ್ಟ ಆಗ್ತದೆ. ಟಿಫಿನಿಗೆ ನಾನು ಮಗಳಿಗೆ ಕೊಡ್ತೇನೆ ಹೆಚ್ಚಾಗಿ. ಈಗ ನೀವು ಹೇಳಿದ್ರೆ ನೀವು ದೊಡ್ಡವರೇಗೋ ಇದು ಮಾಡ್ತಾರೆ, ಮಕ್ಕಳೆಲ್ಲ ಹೇಗೆ ಇದೇ ರೀತಿ ಟ್ರೈನಲ್ಲಿ ಹೋಗುವಂಥದ್ದ ಅಥವಾ ಹತ್ರವೇ ಇರ್ತದಲ್ಲ? ಇಲ್ಲ, ಟ್ರೈನಲ್ಲಿ ಆಕ್ಚುಲಿ ಆಫೀಸ್ ಟ್ರಾವೆಲ್ ಮಾಡ್ಬೋದು, ಮತ್ತೆ ತುಂಬ ರಶ್ ಇದ್ರೆ ಹೆಚ್ಚಾಗಿ ಅವಾಯ್ಡ್ ಮಾಡ್ತಾರೆ, ಬಸ್ಸಸ್ಸಲ್ಲಿ ಹೋಗ್ತಾರೆ. ಈಗ ಅಲ್ಲಿ AC ಬಸ್ಸಸ್, ಆಮೇಲೆ ಬ್ಯಾಟ್ರಿದು ಬಸ್ಸಸ್ ಎಲ್ಲ ತುಂಬ ಇದೆ. ಟ್ರೈನ್ ಹೇಗೆ ನಮಗೆ ಬೇಗ ವಿದೌಟ್ ಟ್ರಾಫಿಕ್ ರೀಚ್ ಆಗ್ತದೆ. ಈಗ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ, ಒಂದು 1/2 ಟೀ ಸ್ಪೂನ್ ಅಷ್ಟು. ಸೊ ಇದಕ್ಕೆ ಏನು ನೀರು ಹಾಕುವಾಗಿಲ್ಲ, ಏನಿಲ್ಲ, ಹಾಗೆ ಎಣ್ಣೆಯಲ್ಲೇ ಅದು ಫ್ರೈ ಆಗಬೇಕು. ಎಣ್ಣೆ ಅದ್ರಲ್ಲಿ ನೀರು ಇರ್ತದೆ ತುಂಬಾ. ಈಗ ಫ್ಲವರ್ ಕ್ಯಾಬೇಜ್ ಎಲ್ಲ ನಾವು ಸಬ್ಜಿ ಮಾಡುವಾಗ ನೀರು ಅದೇ ಬಿಡ್ತದೆ, ಹಾಗೆ ಅದು ಎಳತಿದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ. ಖಾರಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕ್ತೇನೆ, 1/2 ಟೀ ಸ್ಪೂನ್ ಸಾಕು. ಮತ್ತೆ ಇದು ನೂಡಲ್ಸ್ ಮಸಾಲ, ಇದು ಸಹ 1 ಸ್ಪೂನ್ ಹಾಕ್ತೇನೆ. ಇದೊಂಥರ ಡ್ರೈ ಸಬ್ಜಿ. ಹಾಂ, ಡ್ರೈ ಸಬ್ಜಿ. ಗ್ರೇವಿ ಇದೆಲ್ಲ ಮಾಡೋದಾದ್ರೆ ಕಾಲಿಫ್ಲವರ್ ಜಾಸ್ತಿ ಗ್ರೇವಿ ಎಲ್ಲ ರೆಡಿ ಆದ ನಂತರ ಲಾಸ್ಟಿಗೆ ಹಾಕಬೇಕು, ಅದರಲ್ಲಿ ಬೆಂದು ಬಿಸ್ಕಾಗಿ. ಈಗ ಮುಚ್ಚಿಡುವ ಸ್ವಲ್ಪ. ಇದೀಗಾಗಿದೆ, ಒಂದು 2 ನಿಮಿಷ ಆಯ್ತು. ಇದಾಯ್ತು. ಈಗ ಅದರ ಎಲ್ಲ ವೇಪರ್ ಅದಕ್ಕೆ ಬಿದ್ದು ಆ ಮಾಯ್ಶ್ಚರ್ ಅದರಲ್ಲಿ ರಿಟೈನ್ ಆಗಿದೆ. ಹೌದು, ತುಂಬಾ ಡ್ರೈ ಆಗುದಿಲ್ಲ, ಸ್ವಲ್ಪ. ವೆರಿ ಸಿಂಪಲ್. ಆಫ್ ಮಾಡುದಾ? ಆಫ್ ಮಾಡಿ. ವೆರಿ ಸಿಂಪಲ್, ಬೇಗ ಬೇಗ ಆಗುವಂತ ಒಂದು ರೆಸಿಪಿ. ಎಸ್, ಈಗ ಮಾಡ್ಕೊಳ್ಳೋದಾ? ಈಗ ಇದಕ್ಕೆ ಚಾಪ್ ಕೊರಿಯಂಡರ್ ಹಾಕ್ತಾನೆ. ಕಲರ್ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ.
ಚಪಾತಿ ಜೊತೆ ಕಾಲಿಫ್ಲವರ್ ಸಬ್ಜಿ ತಯಾರು. ಥ್ಯಾಂಕ್ ಯು ಸೋ ಮಚ್. ಸೊ ಚಪಾತಿ ಬೈ 1 get 1 ಫ್ರೀ ಇದು ನನಗೆ ಆ್ಯಕ್ಚುಲಿ. ಸೊ ಒಂದು ತಗೊಂಡ್ರೆ ಒಂದು ಫ್ರೀ ಆಗಿದೆ. ಸಬ್ಜಿ ಅದ್ರ ಜೊತೆಗೆ ಚಪಾತಿ ಬೇರೆ ಮಾಡಿಕೊಟ್ಟಿದ್ದಾರೆ. ಮಧ್ಯಾಹ್ನದ ಹೊತ್ತಿಗೆ ಹೊಟ್ಟೆ ಚುರು ಚುರು ಅಂತ ಇರುವಾಗ ಒಳ್ಳೆ ಅರೋಮ್ಯಾಟಿಕ್ ಈ ಕಾಲಿಫ್ಲವರ್ ಸಬ್ಜಿ ರೆಡಿಯಾಗಿದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಕಾಲಿಫ್ಲವರ್ ಸಬ್ಜಿ ತಯಾರಿಸುವ ವಿಧಾನ: ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಜೀರಿಗೆ, ಹೆಚ್ಚಿದ ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿಯಿರಿ. ನಂತರ ಕಾಲಿಫ್ಲವರ್ ಹೋಳುಗಳನ್ನು ಹಾಕಿ ಹುರಿಯಿರಿ. ಇನ್ನೊಂದೆಡೆ ಟೊಮ್ಯಾಟೊವನ್ನು ನುಣ್ಣಗೆ ರುಬ್ಬಿಕೊಂಡು ಕಾಲಿಫ್ಲವರ್ಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿಯಿರಿ. ಆನಂತರ ಅರುಣಾ ಮೆಣಸಿನ ಪುಡಿ, ನೂಡಲ್ಸ್ ಮಸಾಲಾ ಪುಡಿ ಹಾಕಿ 1-2 ನಿಮಿಷ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಸರ್ವ್ ಮಾಡಿ ಕಾಲಿಫ್ಲವರ್ ಸಬ್ಜಿ. ಎಸ್ ಮೇಡಮ್, ಈಗ ಎರಡೆರಡು, ಒಂದು ರೋಟಿ ಆದರೆ ಇನ್ನೊಂದು ಚಪಾತಿಗೆ ಅದ್ರ ಜೊತೆಗೆ ಸಬ್ಜಿ. ಸೊ ಫಸ್ಟ್ ಐ ಗೆಸ್ ಇದನ್ನು ಟೇಸ್ಟ್ ನೋಡೋಣ. ಹಾಂ, ತಗೊಳ್ಳಿ. ಸೊ ಹಾಗೆ ತಿಂದು ನೋಡುವ. ಫಸ್ಟ್ ತಗೊಳ್ಳಿ. ಐ ಗೆಸ್ ಏನೂ ಇಲ್ಲ ಅಂದರೂ ಅಷ್ಟೇ ಸಾಕಾಗುತ್ತೆ. ಬಟ್ ಈ ಒಂದು ಚಟ್ನಿ ಜೊತೆಗೆ, ಖಾರ ಚಟ್ನಿ ಅಂತ ಬೇರೆ ಹೇಳಿದಿರಿ, ಸ್ವಲ್ಪ ಸಾಕು. ಸ್ಪೈಸಿ ಇದೆ ತುಂಬ. ಚಟ್ನಿ ಸೂಪರ್. ಖಾಲಿ ಚಪಾತಿಗೂ ಜೊತೆಗೆ ತಿನ್ನೋದಕ್ಕೆ ಚೆನ್ನಾಗಿದೆ. ಇದರಲ್ಲಿ ಆಲ್ರೆಡಿ ಮಸಾಲಾಸ್ ಇರೋದ್ರಿಂದ ಏನೂ ಬೇಕಂತಿರಲ್ಲ. ಬಿಸಿ ಬಿಸಿ ಇರುವಾಗ ಏನೂ ಬೇಕು ಅಂತಿರಲ್ಲ. ಸ್ವಲ್ಪ ತನಗಾದ್ರೆ ಏನಾದರೂ ಬೇಕಾಗುತ್ತೆ. ವೆರಿ ನೈಸ್. ಬಟ್ ಇದು ಸಬ್ಜಿ ಟೇಸ್ಟ್ ನೋಡೋಣ. ಚಪಾತಿ ಆಮೇಲೆ ಆರಾಮ್ಸೆ ಕೂತ್ಕೊಂಡು ತಿಂತೀನಿ. ತಗೊಳ್ಳಿ, ಟೇಸ್ಟ್ ನೋಡಿ. ಆ ಸಾರ್ನೆಸ್ ಇದರಲ್ಲಿ ನೋಡುವಾಗ ಟೊಮ್ಯಾಟೊ ಎಲ್ಲೂ ಸಿಗಲ್ಲ. ಎಲ್ಲಿಂದ ಹುಳಿ ಬಂತು ಅಂತ ಅನ್ಕೊಳ್ಬೇಕು. ಈ ರೀತಿಯಾಗಿ ಮಾಡಿದ್ರೇ ಬೆಟರ್. ನೀವು ಆಗಲೇ ಹೇಳಿದ್ರಿ, ಟೊಮ್ಯಾಟೋಸ್ ಕಟ್ ಮಾಡಿ ಹಾಕಿದ್ರೆ ಪೀಸಸ್ ಸಿಗ್ತಾ ಇರುತ್ತೆ. ಈ ರೀತಿಯಾಗಿ ಮಾಡಿದ್ರೆ ಗೊತ್ತಾಗಲ್ಲ ಟೊಮ್ಯಾಟೊ ಹಿಡಿಯುವುದಿಲ್ಲ. ಇದರಲ್ಲಿ ಪೂರ್ತಿಯಾಗಿ ಆ ಹುಳಿ ಮತ್ತು ಆ ಲೈಟ್ ಮಸಾಲಾಸ್ದು ಒಂದು ಫ್ಲೇವರ್ ಸೂಪರ್. ನಿಮ್ಮ ಮಗಳಿಗೆ ಖಂಡಿತವಾಗ್ಲೂ ಅದಕ್ಕೆ ಅದು ಇಷ್ಟ ಆಗೋದು. ಒಂದೊಂದೇ ಪೀಸಸನ್ನು ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ. ವೆರಿ ಟೇಸ್ಟಿ. ಕಾಲಿಫ್ಲವರ್ ಸಬ್ಜಿ ಅಂತೂ ಸೂಪರ್ ಆಗಿ ಆಗಿದೆ. ಸೊ ನಮಗಂತೂ 2 ಡಿಶ್ ಕೂಡ ಇಷ್ಟ ಆಯಿತು. ಎಸ್ಪೆಷಲಿ ಈ ಚಟ್ನಿ, ಆ ಖಾರ, ಆ ಟೇಸ್ಟ್ ಬಡ್ಸಲ್ಲಿ ಎಲ್ಲ ಫುಲ್ ಸ್ಪ್ರೆಡ್ ಆಗುತ್ತೆ. ತುಂಬ ಚೆನ್ನಾಗಾಗಿದೆ. ವೆರಿ ನೈಸ್. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ನಮ್ಮ ಕಿಚನಲ್ಲಿ? ತುಂಬ ಖುಷಿ ಆಯಿತು. ಸೊ ನಿಮ್ಮ ಮನೇಲಿ ಕಿಚನಲ್ಲಿ ಮಾಡುವಾಗ ಯಾರಾದರೂ ಜೊತೆಗಿರ್ತಾರಾ ಇಲ್ವಾ? ಅತ್ತೆ ಇರ್ತಾರೆ. ಒಟ್ಟಿಗೆ ಮಾಡ್ತೀರಿ. ಸೊ ಇಲ್ಲಿ ನಾನು ಜೊತೆಗೆ ಮಾತಾಡ್ಕೊಂಡು ಮಾಡಿದಾಗ ಏನೂ ಡಿಸ್ಟರ್ಬೆನ್ಸ್ ಇಲ್ಲ, ಆರಾಮ್ಸೆ ಆಯಿತು. ಓಕೆ ಮೇಡಮ್, ಒಳ್ಳೆ ರೆಸಿಪಿ ಹೇಳ್ಕೊಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ನನಗಂತೂ 2 ರೆಸಿಪಿ ಕೂಡ ಇಷ್ಟ ಆಯಿತು. ಅದರಲ್ಲೂ ಈ ಕಾಲಿಫ್ಲವರ್ದು ಸಬ್ಜಿ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿದೆ. ವೆರಿ ಟೇಸ್ಟಿ, ಒಂಥರ ಡಿಫ್ರೆಂಟ್ ಟೇಸ್ಟ್. ಸೊ ಒಳ್ಳೆ ರೆಸಿಪಿ. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರು ಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಸೊ ಮುಂಬೈಗೆ ಹೋದರೂ ಕೂಡ ನಮ್ಮ ಊರಿಂದು ಕುಚ್ಚಲಕ್ಕಿ ನೀವು ಹೇಳಿದ್ರಿ. ಸೊ ಇಲ್ಲಿ ಹೇಗೆ ಅಡುಗೆ ಮಾಡ್ತೀವೋ ಅದೇ ರೀತಿ ಮಾಡ್ತೀರಿ ಅಂತ ಕುಚ್ಚಲಕ್ಕಿ ಬೇಕೇ ಬೇಕು. ಸೊ ಇದನ್ನು ಕೂಡ ಟ್ರೈ ಮಾಡಿ. ಒಳ್ಳೆ ಮುತ್ತು ಉದುರಿದ ಹಾಗೆ ಇರುತ್ತೆ ಇದರ ಅನ್ನ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಸೊ ಇದಂತೂ ವೆರಿ ಟೇಸ್ಟಿ, ತುಂಬ ಹಿಡಿಸ್ತು, ತುಂಬ ಚೆನ್ನಾಗಾಗಿದೆ ಕಾಲಿಫ್ಲವರ್ ಸಬ್ಜಿ. ಸೊ ಹಾಗೇ ಒಂದೊಂದೇ ತಿನ್ನೋದಕ್ಕೆ ಸಖತ್ತಾಗಿದೆ. ಸೊ ಗೋಬಿ ಮಂಚೂರಿ ಎಲ್ಲ ಮಾಡೋದಕ್ಕೆ ತುಂಬ ಕಷ್ಟ ಇದೆ. ಇದು ಸೂಪರ್ ಆಗಿ ಸುಲಭವಾಗಿದೆ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ
ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.